सर्ववाग्मयमाहार्यं चन्द्रतारार्कं वन्दे सात्विकं शिवं नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाराग्निकालाय कालाग्निरुद्धाय नीलकण्ठाय मृत्युञ्जयाय सर्वेश्वराय ನವರಾತ್ರಿಯ 9ನೇ ದಿನವಾದಂತಹ ಇಂದು 10ನೇ ದಿನವಾದಂತಹ ಇಂದು ವಿಜಯದಶಮಿಯೊಂದಿಗೆ ವಿಜಯದಶಮಿ ಅಂತ ಹೇಳಿದರೆ ಅದು ವಿದ್ಯಾದಶಮಿ. ಯಾವುದೇ ವಿದ್ಯೆಯನ್ನು ಆರಂಭಿಸಬೇಕು ಅಂತ ಇದ್ದರೆ ವಿಜಯದಶಮಿಯ ಈ ದಿನ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಮಕ್ಕಳು ಈ ದಿನದಂದು ಬಂದು ಗುರು ಕಾಣಿಕೆಯನ್ನು ಸಮರ್ಪಿಸಿ ದೇವರ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗ್ತಾ ಇದ್ರು. ಆದರೆ ಈ ಸಲ ಅಂದರೆ ಈ ವರ್ಷದಲ್ಲಿ ನಾವು ಪಂಚಮ ವರ್ಷದ ಗುರುಕುಲ ಉತ್ಸವವನ್ನು ಆಚರಿಸ್ತಾ ಇರ್ತೇವೆ. ಅದೇ ಸಂಭ್ರಮದಲ್ಲಿದ್ದೇವೆ ಈ ವರ್ಷ. ಹಾಗಾಗಿ ಈ ವರ್ಷದ ವಿಜಯದಶಮಿಯನ್ನು ಸ್ವಲ್ಪ ವಿಶಿಷ್ಟವಾಗಿ ವಿನೂತನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ ಸಾತ್ವಿಕಂ ಶಿವಂ ಸಾತ್ವಿಕಂ ಶಿವಂ. ಬಂಧುಗಳೇ, ವಿಜಯದಶಮಿ ಅನ್ನುವಂತಹದ್ದು, ಈ ನವರಾತ್ರಿ ಅನ್ನುವಂತಹದ್ದು ಅದೊಂದು ಸ್ತ್ರೀ ಪ್ರಧಾನವಾದಂತಹ ಒಂದು ಆಚರಣೆ. ನಾವು ನಮ್ಮ ಸಮಾಜದಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಒಂದು ಕಡೆಯಲ್ಲಿ ನಾಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದ್ರು ಕೂಡ ವಿಜಯದಶಮಿ, ದಶ ಅಂತ ಹೇಳಿದ್ರೆ 10, ವಿಜಯದಶಮಿಯ ದಿನದಂದು 10 ಜನ ಮಾತೆಯರು ನಮ್ಮ ಎದುರು ಕೂತ್ಕೊಂಡಿದ್ದಾರೆ. ಅಂದರೆ 9 ಜನ ನವದುರ್ಗೆಯರು ಸೇರಿಕೊಂಡು ಒಂದು ಮೌಢ್ಯ, ಅಂದರೆ ನಮ್ಮ ತಲೆಯಲ್ಲಿರುವಂತಹ ಯಾವುದು ಕೆಟ್ಟ ಆಲೋಚನೆಗಳಾಗಿರ್ಬೋದು ಅವರನ್ನು ರಾಕ್ಷಸರಿಗೆ ಹೋಲಿಸೋಣ. ನಾವು ಆ ರಾಕ್ಷಸರನ್ನು ಸದೆಬಡಿಯಲು 10 ಜನ ಇಲ್ಲಿ ಸೇರಿಕೊಂಡಿದ್ದಾರೆ. ಹಾಗಾಗಿ ಈ 10 ಮಂದಿ ಮಾತೆಯರು ಕೂಡ ಈಗ ಒಟ್ಟು ಸೇರಿ ನಮ್ಮ ಈ ಕಾರ್ಯಕ್ರಮವು ಶುಭವಾಗಲಿ ಅಂತ ದೀಪ ಪ್ರಜ್ವಲನೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಕಾಲ ಹೆಗಲು ಕೊಟ್ಟು ನಿಂತಂಥವರಿಗೆ ಎಲ್ಲರಿಗೆ ಸನ್ಮಾನವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಹೇಳ್ತಾ ಇತ್ತು, ನಮ್ಮ ಜೊತೆಗೇ ಇದ್ದು ನಮಗೆ ಹಿಂದಿನಿಂದ ಸಹಕಾರ ನೀಡ್ತಾ ಇದ್ದವರು ನಮ್ಮ ಕುಟುಂಬಿಕರು, ನಮ್ಮ ಹಿತೈಷಿಗಳಿದ್ರು. ಅವರನ್ನು ಕೂಡ ಯಾವತ್ತಾದ್ರೂ ಒಂದು ಸಂದರ್ಭದಲ್ಲಿ ಇಂತಹ ವೇದಿಕೆಗೆ ಕರ್ಕೊಂಡು ಬರಬೇಕು, ಅವರಿಗೊಂದು ರೀತಿಯ ಸನ್ಮಾನವನ್ನ ನೆರವೇರಿಸಬೇಕು ಅನ್ನುವಂಥ ಹೇಳಿ ಬಯಸ್ತೀನಿ. ಶ್ರಾವಣ್ ಮತ್ತು ಕಿರಣ್ ಇವರು ಮಾಡೋ ಕೆಲಸವನ್ನ ಈಗ 5 ವರ್ಷದಿಂದ ನೋಡ್ತಾ ಇದ್ದೀನಿ. ಈವನ್ ಇನ್ ದ ಫಸ್ಟ್ ಆನ್ಯುವಲ್ ಡೇಗೆ ಅವ್ರು ಮಾಡಿದಂತಹ ಪ್ರಿಪರೇಷನ್ಸ್ ನೋಡಿದ್ರು ಆಶ್ಚರ್ಯ ಆಗ್ತಾ ಇತ್ತು ನನಗೆ. ಅಂದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಒಳ್ಳೊಳ್ಳೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಎಷ್ಟು ಈಸಿಯಾಗಿ ಮಾಡ್ತಾರೆ ಅಂತ. ಯಾಕಂದ್ರೆ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಾವು ಆಸ್ ವಿ ಗೋ ಅಂದ್ರೆ ಎಕ್ಸ್ಪೀರಿಯನ್ಸ್ ಆದ ಹಾಗೆ ನಮಗೆ ಒಂದೊಂದು ವಿಷಯಗಳು ಗೊತ್ತಾಗುವಂಥದ್ದು, ಅದನ್ನ ಯಾವ ಥರ ಜೋಡಣೆ ಮಾಡಬೇಕು, ಎಷ್ಟು ಅದಕ್ಕೆ ಪ್ರಿಪರೇಷನ್ಸ್ ಇದೆ ಅಂತ ಈ ಸ್ಕೂಲಲ್ಲೇ ಕೆಲಸ ಮಾಡೋರಿಗೆಲ್ಲ ಹೆಚ್ಚಾಗಿ ಗೊತ್ತಿರ್ಬೋದು. ಆರ್ಗನೈಸಿಂಗ್ ಅ ಪ್ರೋಗ್ರಾಮ್ ಇಸ್ ನಾಟ್ ದಟ್ ಈಸಿ. ಬಟ್ ಇವರು ಇಷ್ಟು ಸಣ್ಣ ವಯಸ್ಸಿನಲ್ಲಿ, ಇವಾಗ ಅಟ್ಲೀಸ್ಟ್ ಓಕೆ 5 years ಆಯ್ತು ಅಂತ ಹೇಳುವ, ಬಟ್ ಇವನ್ ಫ್ರಮ್ ದ ಫಸ್ಟ್ ಇಯರ್ ಆಫ್ ಆನ್ಯುವಲ್ ಡೇ, ನೀವು ಪೇರೆಂಟ್ಸ್ ಯಾರಾದರೂ ಇದ್ದಿದ್ರೆ ನೋಟಿಸ್ ಮಾಡಿರ್ಬೇಕು ನೀವು, ಫಸ್ಟ್ ಆನ್ಯುವಲ್ ಡೇ ಇಂದ ಹಿಡ್ಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾರೆ. ಅದಕ್ಕೆ ಐ ಥಿಂಕ್ ದೇ ನೀಡ್ ಅನ್ ಅಪ್ಲಾಸ್. ಅವರಿಗೆಲ್ಲರಿಗೂ ಕಿರಣ್ ಮತ್ತು ಶ್ರಾವಣ್ ಅಲಾಂಗ್ ವಿತ್ ದೇರ್ ಟೀಮ್ ಆ್ಯಂಡ್ ಅವ್ರು ಮಾಡುವಂತಹ ಕಾರ್ಯಕ್ರಮಗಳು ಇವಾಗ ಇವತ್ತಿನ ಈ ಪ್ರೋಗ್ರಾಮ್ ಇನ್ಕ್ಲೂಡ್ ಆಗಿ ಅವ್ರು ಹೇಳಿದಾಗೆ 5ನೇ ವರ್ಷದ 5 ಕಾರ್ಯಕ್ರಮಗಳು ಅಂತ. ಅದನ್ನೆಲ್ಲ ಆಲೋಚನೆ ಮಾಡುವಂತಹ ಅವರ ವಯಸ್ಸಲ್ಲ, ಈಗಿನ ದೇ ವೆರಿ ಯಂಗ್ ಅಲ್ವಾ, 30s ಅಲ್ಲಿ ಇದ್ದಾರೆ, ಅದೆಲ್ಲ 50sಗೆಲ್ಲ ಬರುವಾಗ ಮಾಡುವಂತಹ ಕೆಲಸಗಳು. ಮಾತೆಯರನ್ನು ಕರೆಯೋದಾಗಲಿ, ಮಕ್ಕಳಿಗೆ ದೀಪಾವಳಿಗೆ ಹೋಗಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದು, ಆರ್ಫನೇಜಿಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರು. ಎನ್ವೈರ್ಮೆಂಟ್ ಡೇನ ತುಂಬ ಚೆನ್ನಾಗಿ ವೃಕ್ಷ ಅಂತ ಹೇಳಿ ಮಾಧವಳ್ಳರು ಬಂದಿದ್ದಾರೆ, ಈಗ ನೆನಪಿದೆ ಅಲ್ವಾ ನಿಮಗೆ. ಸೊ ಅಂತಹ ಕಾರ್ಯಕ್ರಮಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇವರ ಆಲೋಚನೆಗಳು, ಅದನ್ನು ನಾನು ಯಾವಾಗಲೂ ಮೆಚ್ಚುತ್ತೇನೆ. ದ ವೇ ದೇ ಥಿಂಕ್, ಸಮಾಜಕ್ಕೆ ಯಾವ ರೀತಿ ಕೊಡಬೇಕು, ಇದಕ್ಕೆಲ್ಲ ಹೆಚ್ಚಾಗಿ ಇವರಿಗೆ ಸಿಗುವಂತಹ ಹಣ ಸಂಪಾದನೆ ಏನೂ ಇಲ್ಲ. ದೇ ಡೋಂಟ್ ಗೆಟ್, ಅವರಿಗೆ ಹಣ ಅಂತ ಹಾಗೆ ಸಿಗುವಂಥದ್ದಲ್ಲ, ಬಟ್ ಆ ಒಂದು ಪ್ಯಾಷನ್ ಇಟ್ಕೊಂಡು ಅದನ್ನೆಲ್ಲ ಐ ಥಿಂಕ್ ನೀವು ಮಕ್ಕಳು ಇದನ್ನೆಲ್ಲ ಕಲಿಯುವಂಥದ್ದು. ನಮ್ಮ ಈಗ ಒಂದು ಕಲೆ ಇದೆ, ನಮಗೆ ಗೊತ್ತಿರುವಂಥ ಒಂದು ಕಲೆ ಇದೆ, ಅದನ್ನು ಪ್ಯಾಷನ್ ಆಗಿಟ್ಕೊಂಡು ಅದನ್ನು ಹಣ ಸಂಪಾದನೆಯ ಒಂದು
ಸೋರ್ಸ್ ಆಗಿ ಇಟ್ಕೊಂಡು ಮಾಡದೆ ಅದನ್ನು ನಮ್ಮ ಒಂದು ಪ್ಯಾಷನ್ ಆಗಿ ಒಂದು ಅಭಿರುಚಿಯಾಗಿ ಇಟ್ಕೊಂಡು ಮಾಡಿದರೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ. ದಟ್ ಈಸ್ ದ ಫಸ್ಟ್ ಲೆಸನ್ ಈ ಮಕ್ಕಳಿಗೆ ನೋಡುವಂಥದ್ದು. ಯಾಕಂದರೆ ಸ್ಪೆಷಲಿ ಈ ಗುರುಗಳಿಂದ ಕಲಿಯುವಂಥದ್ದು. ಇವರು ಟೀಮ್ ಆಫ್ ಮಂತ್ರ ನಾಟ್ಯ ಗುರುಕುಲ, ಶ್ರಾವಣ್ ಮತ್ತು ಕಿರಣ್ ಟೀಮ್, ಇವರು ಮಾಡುವಂತಹ ಒಂದು ಗುರುಗಳಿಗೆ ರೆಸ್ಪೆಕ್ಟ್ ಕೊಡುವಂಥ ರೀತಿ. ಅವರ ಗುರುಗಳಿಗೆ ನೋಡಿ, ಪ್ರತಿ ವರ್ಷ ಅವರು ಅವರ ಗುರುಗಳಿಗೆ ಕರೆದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾರೆ. ಸೊ ಅದು ನಿಮಗೆ ಅದೊಂದು ಮಕ್ಕಳಿಗೆ ಅದೊಂದು ಏನು ಹೇಳ್ಬೋದು, ದಟ್ ಇಸ್ ಅನ್ ಎಕ್ಸಾಂಪಲ್ ಅಲ್ವಾ. ನಾವೀಗ ಸ್ಕೂಲಲ್ಲಿ ಯಾವ ರೀತಿ ಮಾಡ್ತೇವೆ, ಈಗ ಹೇಗಾಗಿದೆ ಅಂದರೆ ಹಾಯ್ ಮ್ಯಾಮ್, ಬಾಯ್ ಸರ್ ಆ ಥರ ಹೇಳುವಂಥದ್ದು. ಈಗ ನಾವೀಗ ಸ್ಕೂಲಲ್ಲಿ ಇರೋ ಕಾರಣ ಮಕ್ಕಳ ಮೆಂಟಾಲಿಟಿ ಗೊತ್ತು. ಸೊ ಸ್ಕೂಲಲ್ಲಿ ಈಗ ಜನ್ರೇಷನ್ ಹಾಗಾಗೋಗಿದೆ, ಹಾಯ್ ಬಾಯ್ ಹೇಳುವಂಥದ್ದು. ಬಟ್ ಹೇಗೆ ಅಂದರೆ ಈಗ ಈ ಕಲೆ ಕಲಿಸುವವರು, ಈಗ ನಾಟ್ಯ ಆಗಲಿ ಸಂಗೀತವಾಗಲಿ ಕಲಿಸುವವರು ಹಳೆಯ ಆ ಸಂಪ್ರದಾಯ, ಆ ಗುರುಕುಲದ ಸಂಪ್ರದಾಯವನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಿಕೊಡುವಂತಹ ಒಂದು ಪ್ಲಾಟ್ಫಾರ್ಮ್. ಭರತನಾಟ್ಯಂ ಆಗಲಿ, ಯಾವುದೇ ಡಾನ್ಸ್ ಫಾರ್ಮ್ ಆಗಲಿ ಅಥವಾ ಸಂಗೀತವಾಗಲಿ, ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಮೇಯ್ನ್ ಆಗಿ ಅದೇ ಬೇಕಾಗುವಂಥದ್ದಲ್ವಾ. ಈಗ ಹೇಗಾಗಿದೆ ಅಂದರೆ ಈಗಿನ ಜನ್ರೇಷನ್ಗೆ ಬರೀ ಮಾಲ್ಸ್ ಇರ್ಬೋದು, ಮೂವೀಸ್, ಮೊಬೈಲ್ಸ್, ಟಿವಿಸ್ ಅಂಥದ್ದೇ ಆಗೋಗಿದೆ. ಸೊ ಅದರಲ್ಲಿ ಈ ಥರ ಒಂದು ಕಲಾಕ್ಷೇತ್ರದಲ್ಲಿ ಅವರು ಆ ಕ್ಷೇತ್ರದಲ್ಲಿ ಇರುವಾಗ ಏನಾಗ್ತದೆ ಅಂದರೆ ಅವರಿಗೆ ಒಂದು ಗುರುವಿಗೆ, ಪೇರೆಂಟ್ಸ್, ಎಲ್ಡರ್ಸ್ಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಯಾವಾಗಲೂ ಏನೇ ಪ್ರೋಗ್ರಾಮ್ ಮಾಡುವಾಗ ಅವರು ಗುರುಗಳಿಗೆ ವಂದಿಸುವಂಥದ್ದು, ಪೇರೆಂಟ್ಸಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕೆಲ್ಲ ಹೇಳ್ತಾರೆ ತಾನೆ ಸರ್. ಮಕ್ಕಳು ಸರ್ ಹೇಳ್ತಾರಾ, ಏನು ಹೇಳ್ತಾರ? ಹೌದಾ? ಪೇರೆಂಟ್ಸಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಪ್ರತಿ ಸಲ ಡ್ಯಾನ್ಸ್ ಮುಗಿಸಿ ಬರುವಾಗ ಗುರುಗಳಿಗೆ ವಂದನೆ ಮಾಡುವಂಥದ್ದು. ಅದೆಲ್ಲ ಈ ಮಕ್ಕಳು ಇಲ್ಲಿಗೆ ಬರದಿದ್ರೆ ಅವರಿಗೆ ಅದೆಲ್ಲ ಗೊತ್ತಿರ್ತಿರ್ಲಿಲ್ಲ. ಯಾಕಂದರೆ ಸ್ಕೂಲಲ್ಲಿ ರೇರ್ಲಿ ಇಂತಹ ಕಲ್ಚರ್ ಕಲಿಸುವಂಥದ್ದು ಇಲ್ಲ. ಬೇರೆ ವ್ಯಾಲ್ಯೂಸ್ ಅದು ಇದೆಲ್ಲ ಹೇಳೋದಿದೆ, ಬಟ್ ಇಂತಹ ಕಲ್ಚರ್ ಸಿಗುವಂಥದ್ದು ಆರ್ಟ್ ಫಾರ್ಮ್ಸ್ ಅಲ್ಲಿ ಮಾತ್ರ, ಈ ಥರ ಒಂದು ಕ್ಷೇತ್ರಕ್ಕೆ ಬಂದಾಗ ಮಾತ್ರ. ಸೊ ದಟ್ ಈಸ್ ಒನ್ ಫಸ್ಟ್ ಥಿಂಗ್, ಅಂದರೆ ಒಂದು ಕಲ್ಚರ್ ಕಲಿಯುವಂಥದ್ದು ಇವರು. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ನನಗೂ ಡ್ಯಾನ್ಸ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆ ಟೈಮಲ್ಲಿ ಇಲ್ಲೆಲ್ಲ ಹತ್ರ ಹೀಗೆ ಎಲ್ಲ ಕಲಿಸುವಂಥದ್ದೆಲ್ಲ ಇರಲಿಲ್ಲ. ವಿ ಹ್ಯಾಡ್ ಟು ಗೋ ಆಲ್ ದ ವೇ ಟು ಸೋಮೇಶ್ವರ್, ಅಲ್ಲಿ ಮೋಹನ್ ಮಾಸ್ಟರ್ ಒಬ್ಬರೇ ಕಲಿಸ್ತಾ ಇದ್ದದ್ದು. ಸೊ ಅಲ್ಲಿವರೆಗೆ ತುಂಬ ದೂರ ಆಗ್ತಿತ್ತು ಅಂತ ಆವಾಗ ಹೋಗಿರಲಿಲ್ಲ. ಬಟ್ ಆ ಪ್ಯಾಷನ್ ನನಗೆ ಆ ಒಂದು ಇಂಟ್ರೆಸ್ಟ್ ಇದ್ದ ಕಾರಣ ಡಿಗ್ರಿ ಟೈಮಲ್ಲಿ ಹೋಗಿ ಸೇರಿದೆ. ಬಟ್ ಆವಾಗ ಏನಾಯಿತು, ಆವಾಗ ಬೆಳೆದ್ಬಿಟ್ಟಿದ್ನಲ್ಲ. ಸೊ ಐ ವಾಸ್ ಆಲ್ರೆಡಿ 20. ಸೊ ಏನಾಯಿತು, ಬರೀ ಹಾಫ್ ಸಿಟ್ಟಿಂಗ್, ಒಂದು ತಿಂಗಳಿಡೀ ಹಾಫ್ ಸಿಟ್ಟಿಂಗ್ ಮಾಡೋದು. ದಟ್ ಮೈ ಬಾಡಿ ವಾಸ್ ನಾಟ್ ಗಿವಿಂಗ್. ಏನಾಯ್ತು, ಬರೀ ಹಾಫ್ ಸಿಟ್ಟಿಂಗ್ ಮಾಡುವಂಥದ್ದು. ಅದೇ ಇವಾಗ ಈ ಸಣ್ಣ ಮಕ್ಕಳು ಹಾಫ್ ಸಿಟ್ಟಿಂಗ್ ಮಾಡುವಾಗ ಅಷ್ಟು ಕಷ್ಟ ಅನಿಸಿರ್ಲಿಕ್ಕಿಲ್ಲ, ಯಾಕಂದರೆ ಅದು ತುಂಬ ಸಣ್ಣದರಲ್ಲಿ ಅವರು ಮಾಡುವಂಥದ್ದು. ಸೊ ದಟ್ ಈಸ್ ಸೆಕೆಂಡ್ ಥಿಂಗ್. ಯಾಕಂದರೆ ಈಗ ಯೋಗ ಎಲ್ಲ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ ನೋಡಿ, ಅಷ್ಟೇ ಆ ಯೋಗದ ಪೋಸಸ್, ಆಸನಗಳೆಲ್ಲ ಈ ಡ್ಯಾನ್ಸ್ ಮಾಡುವಾಗ ಬರ್ತದೆ. ನೀವು ಯಾವುದೇ ಪೋಸಸ್ ನಿಮ್ಮದು ನೆನಪಿಟ್ಕೊಳ್ಳಿ ಮಕ್ಕಳೇ. ಬರೀ ಡಾನ್ಸ್ ಫಾರ್ಮ್ ಮ್ಯೂಸಿಕ್ ಇದ್ದಿರ್ಬೋದು, ಬಟ್ ಅದೆಲ್ಲ ಯೋಗದ ಪೋಸ್ಚರ್ಸ್ ಇದೆ. ನಮಗೆ ಗೊತ್ತುಂಟು ಯೋಗ ಎಷ್ಟು, ನಾವು ದೊಡ್ಡವರೆಲ್ಲ ಈಗ ಹೋಗ್ತೀವಲ್ವ ಯೋಗ ಕ್ಲಾಸಸ್ಸಿಗೆಲ್ಲ. ಸೊ ವಿ ನೋ ಯೋಗ ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಅಷ್ಟೇ ಬೆನಿಫಿಟ್ಸ್ ನಿಮ್ಮ ಮಕ್ಕಳಿಗೆ ಈಗ ಡಾನ್ಸ್, ಈ ಭರತನಾಟ್ಯದಲ್ಲಿ ಅಷ್ಟೇ ಬೆನಿಫಿಟ್ಸ್ ಸಿಗುವಂಥದ್ದು. ಆ ಕಾಲು ಹೀಗೆ ಮೇಲೆ ಇಡುವಂಥದ್ದು ಒಂದಿದೆಯಲ್ಲ, ಒಂದೇ ಕಾಲಲ್ಲಿ ನಿಲ್ಲುವಂಥದ್ದು, ಮೊನ್ನೆ ಯಾರೋ ಮಾಡಿದ್ರಲ್ಲ, ಅದು ಮಾಡಬೇಕಾದ್ರೆ ಎಲ್ಲರಿಗೆ ಬರ್ತದೆ ಅದು. ಸ್ಟಾರ್ಟಿಂಗಲ್ಲಿ ನೀವು ಕ್ಲಾಸ್ ಸೇರುವಾಗ ಕಾಲು ಹೀಗೆ ಎಷ್ಟು ಹೊತ್ತು ಇಡ್ಬೋದು, ಒಂದು ಕಾಲು ಇಲ್ಲಿಟ್ಟು ಒಂದು ಕಾಲಲ್ಲಿ ನಿಲ್ಲುವಂಥದ್ದು ಎಷ್ಟೊತ್ತು ಮಾಡ್ಬೋದು, ಇಮಿಡಿಯೇಟ್ ಕಾಲು ಬಿದ್ದೋಗ್ತದಲ್ವಾ. ಸೊ ದ್ಯಾಟ್ ಮೀನ್ಸ್ ಅದಕ್ಕೆ ನಿಮಗೆ ಆ ಬ್ಯಾಲೆನ್ಸ್, ಬಾಡಿ ಮೈಂಡ್ ಬ್ಯಾಲೆನ್ಸ್ ಬೇಕು. ಓಕೆ, ಸೊ ಆ ಬಾಡಿ ಮತ್ತು ಮೈಂಡಿಗೆ ಇರುವಂತಹ ಬ್ಯಾಲೆನ್ಸ್ ಬರಬೇಕಾದ್ರೆ ಯು ನೀಡ್ ಪರ್ಸಿವರೆನ್ಸ್, ಅಂದರೆ ಸಾಧನೆ. ಆ ಸಾಧನೆ ಮತ್ತು ಪೇಷನ್ಸ್ ಇರದಿದ್ರೆ ಅದು ಸುಲಭದಲ್ಲಿ ಬರುವಂಥದ್ದಲ್ಲ. ಸೊ ಮಕ್ಕಳಿಗೆ ಇದು ಇನ್ನೊಂದು ಪಾಠ ಏನು ಅಂತ ಹೇಳಿದ್ರೆ ಪೇಷನ್ಸ್. ಈಗಿನ ಮಕ್ಕಳಿಗೆ ಪೇಷನ್ಸೇ ಇಲ್ಲ, ಅಂದರೆ ಎಲ್ಲ ಶಾರ್ಟ್ಕಟ್ಟಲ್ಲಿ ಆಗ್ಬೇಕು. ಹೌದಲ್ವಾ? ಅಮ್ಮಂದ್ರಿಗೆಲ್ಲ ಗೊತ್ತಿರ್ಬೇಕಲ್ಲ, ಎವ್ರಿಥಿಂಗ್ ಇನ್ಸ್ಟೆಂಟ್ ಆಗಿ ಆಗ್ಬೇಕು ಅವರಿಗೆ, ಮ್ಯಾಗಿ ನೂಡಲ್ಸ್ ಥರ ಆಗ್ಬೇಕು ಅವರಿಗೆ. ನೋಟ್ಸ್ ಎಲ್ಲ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡಿ ಅದನ್ನು ಬರೀರಿ ಅಂತ ಹೇಳಿದ್ರೆ ವೈ ಶುಡ್ ವಿ ರೈಟ್, ಅದು ಯಾಕೆ ಬರೀಬೇಕು, ಇಟ್ಸ್ ಆಲ್ರೆಡಿ ದೇರ್ ಅಲ್ಲ ಅಂತ ಹೇಳ್ತಾರೆ. ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಲ್ಲ, ಅದನ್ನು ನೋಟ್ಸಿಗೆ ಯಾಕೆ ಕಾಪಿ ಮಾಡಬೇಕು ಅಂತ, ಆ ಥರ ಮೆಂಟಾಲಿಟಿ. ಯಾಕೆ ಡಬಲ್ ವರ್ಕ್ ಮಾಡಬೇಕು ಅಂತ. ಸೊ ಅದು ಆ ಥರ ಇರುವ ಮೆಂಟಾಲಿಟಿಯಿಂದ ಈ ಥರ ಈ ಡಾನ್ಸ್, ಈ ಸ್ಪೆಷಲಿ ಭರತನಾಟ್ಯಂ ಅಂತಹ ಕ್ಲಾಸಸ್ಸಿಗೆ ಬರುವಾಗ ಏನಾಗ್ತದೆ, ಅವರಿಗೆ ಪೇಷನ್ಸ್, ಅಂದರೆ ಸಡನ್ಲಿ ಒಂದೆರಡು ದಿನದಲ್ಲಿ ಕಲಿತು ಡಾನ್ಸ್ ಮಾಡೋ ಹಾಗೆ, ಕಾನ್ಸರ್ಟ್ ಕೊಡೋ ಹಾಗೆ ಏನೂ ಇಲ್ಲ. ತುಂಬಾ ದಿನ ಅದಕ್ಕೆ ಪೇಷನ್ಸ್ ಬೇಕು, ಪರ್ಸಿವರೆನ್ಸ್, ಸಾಧನೆ ಬೇಕು. ಸೊ ಅದು ಇನ್ನೊಂದು ಅವ್ರು ಕಲಿಯುವಂಥದ್ದು. ಸೆಕೆಂಡ್ಲಿ ಸೊ ದಟ್ ಇಸ್ ವಾಟ್ ಯು ಆಲ್ ಲರ್ನಿಂಗ್. ಮಕ್ಕಳು ಕೇಳ್ತಿದ್ದೀರಾ? ಬೋರ್ ಆಯ್ತಾ ನಿಮಗೆ? ಸೊ ಇನ್ನೊಂದು ಏನಂತ ಹೇಳಿದ್ರೆ, ಎಕ್ಸಾಮ್ ಟೈಮಲ್ಲಿ ನಾವೇನು ಮಾಡ್ತೇವೆ, ಎಕ್ಸಾಮ್ ಟೈಮಲ್ಲಿ
ಸರಿ ಎಕ್ಸಾಮ್ ಇದೆ, ತುಂಬ ಓದ್ಲಿಕ್ಕೆ ಇದೆ ಅಂತ ಹೇಳಿ ಪೇರೆಂಟ್ಸ್ ಕೂಡ ನಾವು ಅಷ್ಟೇ ಅಲ್ವಾ, ವಿ ಡೋಂಟ್ ಸೆಂಡ್, ನಾವು ಕ್ಲಾಸ್ ಒಂಚೂರು ಮಿಸ್ ಆಗಲಿ ಅಂತೇಳಿ. ಬಟ್ ಏನಾಗ್ತದೆ, 1-2 ತಿಂಗಳು ಮಿಸ್ ಮಾಡಿಸ್ಕೋದು, ಯಾಕಂದ್ರೆ ಎಕ್ಸಾಮ್ ಇದೆ ಅಂತೇಳಿ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಎಕ್ಸಾಮ್ ಟೈಮಲ್ಲಿ ಅವರಿಗೆ ಬೇಕಾದಂಥ ರಿಲ್ಯಾಕ್ಸೇಷನ್ ಆಯ್ತಾ. ಯಾಕಂದ್ರೆ ಕಂಟಿನ್ಯೂಸ್ಲಿ ಓದ್ತಾರೆ, ಸ್ಪೆಷಲಿ ಈಗ ಟೆಂತ್ ಓದೋರು ಇದ್ದಾರಾ, 9th 10th ಅಲ್ಲಿ ಎಷ್ಟು ಮಂದಿ ಇದ್ದೀರಾ? 9th 10th ಸೆಕೆಂಡ್ PU ಅಲ್ಲ ಇದ್ದೀರಾ? ಸೊ ಏನಾಗ್ತದೆ ಅಂಥವರಿಗೆ ಗೊತ್ತಿರ್ಬೋದು, ಕಂಟಿನ್ಯೂಸ್ಲಿ ಕ್ಲಾಸ್, ಸ್ಕೂಲಲ್ಲೂ ಸ್ಪೆಷಲ್ ಕ್ಲಾಸಸ್, ಹೊರಗಡೆನೂ ಟ್ಯೂಷನ್ಸ್ ಇರ್ತದೆ, ಮನೇಲಿ ನೋಡಿದ್ರೆ ಅಪ್ಪ ಅಮ್ಮ ಓದು 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 ಹೇಳ್ತಾ ಇರ್ತಾರೆ. ಸೊ ಹಾಗೇನಾಗ್ತದೆ ಅಂದರೆ, ಇವರಿಗೆ ಒಂದು ಕ್ಲಾಸಿಗೆ ನೀವು ಕಳಿಸಿದ್ರೆ ಅಟ್ಲೀಸ್ಟ್ 1 hour ಇಫ್ ಯು ಸೆಂಡ್ ದೆಮ್, ಏನಾಗ್ತದೆ ಅಂದರೆ ಅವರಿಗೆ ರಿಲ್ಯಾಕ್ಸೇಷನ್ ಆಯ್ತಾ. ಅವರಿಗೆ ಎಕ್ಸಾಮ್ ಬರ್ಡನ್ ಇಂದ ಒಂದು ರಿಲ್ಯಾಕ್ಸೇಷನ್. ನಾವೆನಿಸ್ತೇವೆ ಸರಿ ಓದ್ಲಿಕ್ಕಿದೆ ಅಂತ ಹೇಳಿ ಇದನ್ನು ನಾವು ಮಿಸ್ ಮಾಡ್ತೇವೆ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಅವ್ರಿಗೆ ಏನಾದರೂ ಒಂದು ರಿಲ್ಯಾಕ್ಸೇಷನ್. ಗಂಡು ಮಕ್ಕಳಾದ್ರೆ ನೋಡಿ ಆಟಕ್ಕೆ ಹೋಗ್ತಾರೆ, ಸ್ಪೆಷಲಿ ನಾನು ಹೇಳೋದು ಹೆಣ್ಮಕ್ಳು ನಾವು ಅಷ್ಟೊಂದು ಈಗ ಕ್ರಿಕೆಟ್ ಆಗಲಿ ವಾಲಿಬಾಲ್ ಅಂತಹ ಫಿಸಿಕಲ್ ಎಕ್ಸಸೈಸ್ ಮಾಡೋದಿಲ್ಲ ತಾನೇ, ಮಾಡ್ತೀರಾ ನೀವು? ಈಗಿನ ಕಾಲದಲ್ಲಂತೂ ತುಂಬ ಕಡಿಮೆ. ಸೊ ಈ ಸ್ಪೆಷಲಿ ಹೆಣ್ಮಕ್ಳಿಗೆ ಈ ಥರ ಯಾವುದು ಡಾನ್ಸ್ ಏನಾದರೂ ಒಂದು ರಿಲ್ಯಾಕ್ಸೇಷನ್ ಮಾಡಿದ್ರೆ ಅವರಿಗೆ ಬಾಡಿಗೆ ಮತ್ತು ಮೈಂಡಿಗೆ ತುಂಬಾ ರಿಲ್ಯಾಕ್ಸೇಷನ್. ಆಮೇಲೆ ಕಾನ್ಸಂಟ್ರೇಷನ್, ಇಂತಹ ಒಂದು ಯಾವುದೇ ಸಾಧನೆ, ಯಾವುದಾದ್ರೂ ಒಂದು ಆರ್ಟ್ ಫಾರ್ಮನ್ನು ನೀವು ಫಾಲೋ ಮಾಡಿದರೆ ಕಾನ್ಸಂಟ್ರೇಷನ್ ತುಂಬ. ಮಕ್ಕಳು ಕೇಳ್ಕೊಳ್ಳಿ ಆಯಿತಾ, ನೀವು ಒಂದು ಮನೆಯಲ್ಲಾದರೂ ಆಗ್ಬೋದು, ಒಂದು ಅರ್ಧ ಗಂಟೆ ನೀವು ನಿಮ್ಮ ಏನು ಹೇಳೋದು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಒಂದು ಡಾನ್ಸನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡಿದರೆ ತುಂಬಾ ನಿಮಗೆ ರಿಲ್ಯಾಕ್ಸ್ ಆಗ್ತದೆ. ಮತ್ತೆ ಕೂತ್ಕೊಂಡು ಓದಿ ನೋಡ, ತುಂಬ ಚೆನ್ನಾಗಾಗ್ತದೆ. ಸಂಗೀತ ಅಭ್ಯಾಸ ಮಾಡೋದು ಅದು ಆಗ್ತದೆ. ಸಾಧನೆ ಮಾಡಿದರೆ ಒಂದು ಅರ್ಧ ಗಂಟೆ ಸಾಧನೆ ಮಾಡಿದರೆ ಅದರ ನಂತರ ನೀವು ಓದುವಾಗ ತುಂಬ ರಿಲ್ಯಾಕ್ಸ್ ಫೀಲ್ ಆಗಿಲ್ಲ ಅಂದರೆ ಒಂಥರ ಟೆನ್ಷನ್, ಎಕ್ಸಾಮ್ ಟೆನ್ಷನ್ಸ್ ಇರ್ತದಲ್ಲ, ಲಾಸ್ಟ್ ಮಿನಿಟ್ ಟೆನ್ಷನ್, ಅಯ್ಯೋ ಇಷ್ಟು ಚಾಪ್ಟರ್ಸ್ ಇದೆ, ಇಷ್ಟು ಏನು ಓದಕ್ಕಿದೆ, ಏನು ಮಾಡೋದು ಅಂತ ಹೇಳ್ಕೊಂಡು. ಸೊ ಆವಾಗ ನೀವು ಏನಾದರೂ ಒಂದು ಮೆಡಿಟೇಷನ್ಸ್ ನೋಡಿ, ಈ ನಿಮ್ಮ ಭರತನಾಟ್ಯದಲ್ಲಿ ಕೂಡ ಆ ಮೆಡಿಟೇಷನ್ಸ್, ಆ ಒಂದು ಪೋಸ್ಚರ್ ಇದೆಯಲ್ಲ ತುಂಬ ಕಾಮ್ ಆಗಿರುವಂಥದ್ದು, ಆ ಕಾನ್ಸಂಟ್ರೇಷನ್, ಮೆಡಿಟೇಷನ್, ಪೋಸ್ಚರ್ಸ್ ಎಲ್ಲವೂ ಯೋಗಕ್ಕೆ ಈಕ್ವಲೆಂಟ್ ಇದು ಭರತನಾಟ್ಯಂ. ಸೊ ಅದನ್ನು ತುಂಬ ಅಂದರೆ ತುಂಬ ಏನು ಹೇಳೋದು, ಕಡೆಗಣಿಸಬೇಡಿ. ಪೇರೆಂಟ್ಸಿಗೆ ಸ್ಪೆಷಲಿ ಹೇಳುವಂಥದ್ದು, ಹೇಗೂ ನೀವು ಹಾಕಿದ್ದೀರಿ ನಿಮ್ಮ ಮಕ್ಕಳನ್ನ ಅಲ್ವಾ, ತುಂಬ ಒಳ್ಳೆ ಕೆಲಸ ಮಾಡಿದೆ. ಯಾಕಂದರೆ ಈ ಸಣ್ಣ ವಯಸ್ಸಿನಲ್ಲಿ ನೋಡಿ, ಇಷ್ಟು ಸಣ್ಣ ಮಕ್ಕಳು ತುಂಬ ಮಂದಿ ಇದ್ದಾರೆ. ಈ ಸಣ್ಣ ವಯಸ್ಸಿನಲ್ಲಿ ಹಾಕಿದ್ದು ತುಂಬಾ ಒಳ್ಳೆಯದು. ಯಾಕಂದರೆ ಅವರ ಈ ಏಜಿಗೆ ಟಿಲ್ ದೇ ಗೋ ಟು 9th ಸ್ಟ್ಯಾಂಡರ್ಡ್ ಯಾವುದೇ ಅಡಚಣೆ ಇಲ್ಲದೆ ಅವರಿಗೆ ಕ್ಲಾಸಸ್ಗೆ ಹೋಗ್ಬೋದು ಅಲ್ವಾ. ಟಿಲ್ 9th 10th ಆಗುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದಷ್ಟೇ, ಮತ್ತೆ ಸೆಕೆಂಡ್ PU ಆಗುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಅದನ್ನು ಬಿಡಿಸಬೇಡಿ, ನಿಲ್ಲಿಸಬೇಡಿ, ಅದನ್ನು ಕಂಟಿನ್ಯೂ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಲಿ ಅವರು. ಯಾಕೆಂದ್ರೆ ಇದೆಲ್ಲ ಈ ಏಜಲ್ಲಿ ಮಾಡುವಂಥದ್ದು ಅವರಿಗೆ ಒಂದು ಸಿಕ್ಕಿದಂತಹ ಒಂದು ಸಂಸ್ಕೃತಿಯ ಒಂದು ಕಲ್ಚರ್ ಫಾರ್ಮ್ ಅವರಲ್ಲಿ. ಮತ್ತೆ ಇನ್ನೂ ಎಷ್ಟು ವರ್ಷಗಳಿದೆಯಲ್ವಾ ಎಷ್ಟೋ ಬಾಳ್ಲಿಕ್ಕೆ, ಆವಾಗೆಲ್ಲ ಅವರಿಗೆ ಅದನ್ನು ಫಾಲೋ ಮಾಡ್ತಾರೆ ಅವರು. ಅದರಲ್ಲಿ ಕಲ್ತಂತಹ ಏನು ಹೇಳ್ತಾರೆ, ಕೆಲವೊಂದು ಒಳ್ಳೆ ವಿಷಯಗಳಿದೆ ಅಲ್ಲ, ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಕಲ್ತಂಥದ್ದು ಇದೆಯಲ್ಲ, ಅದನ್ನು ಸ್ಪೆಷಲಿ ವ್ಯಾಲ್ಯೂಸ್ ಅಂತ ಕಲಿಸೋದಿಲ್ಲ. ಬಟ್ ಭರತನಾಟ್ಯಂ ಕ್ಲಾಸಸ್ಸಿಗೆ ಬಂದ ಕೂಡಲೇ ಅವರಿಗೆ ನಾನು ಹೇಳಿದಂತಹ ಆ ರೆಸ್ಪೆಕ್ಟ್ ಕೊಡುವಂಥದ್ದು, ಕಲ್ಚರ್, ದೇವರಿಗೆ ತುಂಬ ಹತ್ತಿರ ಆಗ್ತಾರೆ. ಸ್ಪೆಷಲಿ ನೀವು ನೋಡಿದರೆ ಎಲ್ಲ ಡಾನ್ಸಸ್ ಕೂಡ ಒಂದಲ್ಲ ಒಂದು ದೇವರ ಸ್ಟೋರೀಸ್ ಅನ್ನು ದೇವರಿಗೆ ಸ್ತುತಿಸುವಂಥದ್ದು, ಹೌದಲ್ವಾ? ಸೊ ನಾವು ಮನೆಯಲ್ಲಿ ಪೂಜೆ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ, ನಾವು ಅಷ್ಟು ಕಲ್ಚರ್ ಫಾಲೋ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ನೀವು ಈ ಮಕ್ಕಳು ಬಂದು ಈ ಡಾನ್ಸ್ ಫಾರ್ಮ್ ಕಲಿಯುವಾಗ ಏನಾಗ್ತದೆ ಅಂದರೆ ಅವರಿಗೆ ಗೊತ್ತಿಲ್ಲದಂತಹ ಪೌರಾಣಿಕ ಕಥೆಗಳು. ಈಗ ನೋಡಿ, ಮೊನ್ನೆ ನಾನು ತ್ರಿಶಕ್ತಿ ಎಂಬ ಇವರ ಡಾನ್ಸ್ ಡ್ರಾಮಾ ನೋಡಿದೆ, ತುಂಬ ಚೆನ್ನಾಗಿ. ನೀವು ನೋಡಿದ್ದೀರಾ ಅದು ತ್ರಿಶಕ್ತಿ? ಐ ಥಿಂಕ್ ಯು ಶುಡ್ ವಾಚ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನಾಗುತ್ತೆ, ನಮಗೆ ಕೆಲವು ಗೊತ್ತಿಲ್ಲದಂತಹ ಇಂತಹ ಸುಮಾರು ಡಾನ್ಸ್ ಡ್ರಾಮಾಸ್ ಕ್ರಿಯೇಟ್ ಮಾಡಿದ್ದಾರೆ ಶ್ರಾವಣ್ ಮತ್ತು ಟೀಮ್. ಸೊ ಅಂತಹ ಕೆಲವು ಸ್ಟೋರೀಸ್ ಅಲ್ಲ, ಈ ದೇವರಿಗೆ ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತಹ ಸ್ಟೋರೀಸ್ ಈ ಮಕ್ಕಳಿಗೆಲ್ಲ ಗೊತ್ತು. ನೀವು ಕೇಳಿ ನೋಡಿ, ಮಕ್ಕಳಿಗೆ ಒಂದು 2-3 ಕಥೆನಾದರೂ ಹೇಳ್ಯಾರ ಅವರು. ಗೊತ್ತಿದೆಯಾ ನಿಮಗೆ ದೇವಿ ಇದೆಲ್ಲ ಕತೆ? ನೀವು ಡ್ಯಾನ್ಸ್ ಅಲ್ಲಿ ಮಾಡುವಂಥ ಕಥೆಗಳು ಗೊತ್ತಿದೆ ತಾನೆ? ಸರ್ ಹೇಳಿಕೊಟ್ಟಿದ್ದಾರಾ? ನೀವು ಮಾಡ್ತೀರಲ್ವಾ? ಶೈನ್ ಆಂಟಿ ಮಾಡ್ತಾರೆ. ಸೊ ದೇವರಿಗೆ ತುಂಬ ಹತ್ತಿರ ಆಗ್ತಾರೆ. ಸೊ ಅದು ಇನ್ನೊಂದು ಬೆನಿಫಿಟ್. ದೇವರಿಗೆ ಅಂದರೆ ಅವ್ರದ್ದು ಯಾವ ರೀತಿ ಪೂಜೆ ಮಾಡುವಂಥದ್ದು, ದೇವರ ಕಥೆಗಳು ಹೇಗೆ, ಸೊ ಅದೆಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇದೊಂದು ಸರಿ ಒಂದು ಟೈಮ್ ಪಾಸಿಗೆ ಮಾಡೋದು ಅಂತ ಇಟ್ಕೋಬೇಡಿ. ಇದು ನಿಜವಾಗ್ಲೂ ಅವರ ಬೆಳವಣಿಗೆಗೆ, ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆದದ್ದು. ಈಗ ನೀವು ಈಗ ಭರತನಾಟ್ಯಮಿಗೆ ಹಾಕಿದ್ದೀರಿ, ಅದೇ ರೀತಿ ಕುಚುಪುಡಿ ಇರ್ಬೋದು ಅಥವಾ ಕಥಕ್ ಇರ್ಬೋದು, ಸಂಗೀತ, ಯಾವುದೇ ಆರ್ಟ್ ಫಾರ್ಮ್, ನಾನು ಹೇಳೋದು ಐ ಆಮ್ ನಾಟ್ ಜಸ್ಟ್ ಜಸ್ಟಿಫೈಯಿಂಗ್ ಆನ್ ಭರತನಾಟ್ಯಂ, ಯಾವುದೇ ಡಾನ್ಸ್ ಫಾರ್ಮ್ ಅಥವಾ ಆರ್ಟ್ ಫಾರ್ಮ್ ಮಕ್ಕಳ ಪರ್ಸನಾಲಿಟಿಯನ್ನು ತುಂಬಾನೇ ಇಂಪ್ರೂವ್ ಮಾಡ್ತದೆ. ಒಂದು ನೃತ್ಯ ತಂಡ ಅಂತ ಕಟ್ಟಿದ ಮೇಲೆ ನಮಗೆ ತುಂಬ ಕಷ್ಟದ ಸಂದರ್ಭ ಅಂತ ಬರುವುದು ನೃತ್ಯ ಕಾರ್ಯಕ್ರಮಗಳನ್ನು ವಹಿಸಿಕೊಂಡ ಮೇಲೆ. ಎಲ್ಲಾದರೂ ಒಂದು ಕಡೆಯಲ್ಲಿ ಎಡೆಯಲ್ಲಿ ಎಕ್ಸಾಮ್ ಅಂತ ಬಂದರೆ ಮಕ್ಕಳು ಯಾರೂ ಇರುವುದಿಲ್ಲ, ತುಂಬ ಕಷ್ಟ.
ಅದು ಯಾಕೆ ಆ ರೀತಿ ಭಯವನ್ನು ಹುಟ್ಟಿಸಿದ್ದಾರೆ? ಮಕ್ಕಳಲ್ಲಿ ತನ್ನಂತಾಗಿ ಹಾಗೆ ಬಂದಿದೆಯಾ ಅಥವಾ ಪೇರೆಂಟ್ಸ್ ಹಾಗೆ ಪ್ರೆಷರ್ ಹಾಕ್ತಾ ಇದ್ದಾರಾ ಅಂತ ನಮ್ಗೆ ಗೊತ್ತಾಗಲ್ಲ. ಬಬಿತಾ ಸೂರಜ್ ಅವರು ತುಂಬ ಸುಂದರವಾಗಿ ಹೇಳಿದರು. ಏನು ಅಂತ ಹೇಳಿದರೆ, ನಾಟ್ಯ ಕಲೆ ಆಗಿರ್ಬೋದು, ಸಂಗೀತ ಕಲೆ ಆಗಿರ್ಬೋದು, ಇದೆಲ್ಲವೂ ಕೂಡ ಮಕ್ಕಳ ತಲೆ ಅನ್ನುವಂಥದ್ದು ಓದಿ ಓದಿ ಓದಿ, ಈಗಿನ ಶಿಕ್ಷಣ ವ್ಯವಸ್ಥೆ ಕೂಡ ಅದೇ ರೀತಿಯಾಗಿದೆ. ನಾವೆಲ್ಲ ಕಲಿಯುವಾಗ ಈ ರೀತಿಯಾಗಿರಲಿಲ್ಲ. ಆದರೂ ನಮ್ಮ ಹತ್ರ ಸ್ವಲ್ಪ ಜನರಲ್ ನಾಲೆಜ್ ಅನ್ನೋದು ಇದೆ. ಈಗ ಓದಿ 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 ತಲೆ ಅನ್ನೋದೊಂದು ಪ್ರೆಷರ್ ಕುಕ್ಕರ್ ಥರ ಆಗೋಗ್ಬಿಟ್ಟಿದೆ ಮಕ್ಕಳು, ಗೊತ್ತಾಯ್ತಲ್ವಾ? ಹಾಗಾಗಿ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಸಿಗಬೇಕು ಅಂತಿದ್ರೆ ಇಂತಹ ಕಲೆಗಳಿಗೆ ನಾವು ಮಕ್ಕಳನ್ನು ಹಾಕಬೇಕು, ಕಲೀಲಿಕ್ಕೆ ಬಿಡಬೇಕು ಇಂಥ ಕಲೆಗಳನ್ನು. ಮಕ್ಕಳಿಗೆ ಥಿಯರಿ ಪಾರ್ಟ್ ಅಂತ ಬರುತ್ತೆ. ಮಕ್ಕಳಿಗೆ ಭರತನಾಟ್ಯಮಲ್ಲಿ ಟೆಕ್ಸ್ಟ್ ಬುಕ್ ಅಂತ ಇರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ನೃತ್ಯದ ಪ್ರಯೋಜನಗಳು ಬೇರೆ ಬೇರೆ ಇದೆ. ಕೈಕಾಲುಗಳಿಗೆ ಶಕ್ತಿ, ಜ್ಞಾಪಕ ಶಕ್ತಿ ವರ್ಧನೆ, ಹಾಗೆ ಬೇರೆ ಬೇರೆ ಯೂಸಸ್ ಇದೆ ಭರತನಾಟ್ಯಂ. ಇದು ಅದರಲ್ಲಿ ಮುಖ್ಯವಾಗಿರುವಂತಹದ್ದು ಕಷ್ಟ ಸಹಿಷ್ಣುತೆ. ಇದು ಮುಖ್ಯವಾಗಿ ಮಕ್ಕಳಿಗೆ ಈಗಿನ ಕಾಲದಲ್ಲಿ ಅಗತ್ಯವಾಗಿ ಬೇಕಾಗಿರೋದು. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಫೈನಲ್ ಎಕ್ಸಾಮ್ ಆದ ತಕ್ಷಣ 2-3 ದಿವಸದಲ್ಲಿ ಪೇಪರಲ್ಲಿ ಉದ್ದೋದ್ದಕ್ಕೆ ಬರ್ತದೆ, ಪರೀಕ್ಷೆಯ ಭಯದಿಂದ ಆತ್ಮಹತ್ಯೆ, ಪರೀಕ್ಷೆಯ ಭಯದಿಂದ ಹಾಗೆ ಹೀಗೆ ಅಂತ ಎಲ್ಲ ಬರ್ತದೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದೇ ಇಂಟೆನ್ಷನ್ ನಾವು ಕೊಡ್ತಾ ಬಂದಿದ್ದೇವೆ, ಒಂದೇ, ಕಲಿಯುವುದು, ಕಲಿ 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 ಅನ್ನೋದು. ಮಕ್ಕಳಿಗೆ ಅದೇ ತಲೆಯಲ್ಲಿ ಉಳಿದು ಹೋಗಿದೆ, ನಾನು ಕಲಿಯದೇ ಇದ್ದರೆ ನನಗೆ ಜೀವನವೇ ಇಲ್ಲ ಅಂತ. ಅಲ್ಲಿಂದ ನಾವು ಹೊರಗೆ ಬರಬೇಕು. ಅಂತಹ ಚಿಂತನೆಗಳನ್ನು ನಮ್ಮ ಮಕ್ಕಳ ತಲೆಯಿಂದ ತೊಡೆದು ಹಾಕಬೇಕು. ಇತ್ತೀಚೆಗೆ ನಾನೊಂದು ವಿಷಯವನ್ನ ಮಕ್ಕಳ ಹತ್ರ ಕೇಳಿದೆ. ಇದು ಡಾನ್ಸ್ನ ಥಿಯರಿ ಬುಕ್ಕಲ್ಲಿ ಬರುವಂತಹ ಒಂದು ಪ್ರಶ್ನೆ. ಕೇಳಲಿಕ್ಕೆ ಸ್ವಲ್ಪ ಹಾಸ್ಯ ಅಂತ ಅನಿಸ್ತದೆ, ಅದು ನಿಜವಾಗಿ ನಡೆದಂತಹ ಘಟನೆ. ಲಾಸ್ಯ ರಂಜನ ಎನ್ನುವಂಥ ಗ್ರಂಥ ಉಂಟು. ಲಾಸ್ಯ ರಂಜನ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ವಾಕ್ಯ ಹೇಗೆ ಅಂತ ಹೇಳಿದ್ರೆ, ಲಾಸ್ಯ ರಂಜನವನ್ನು ಬರೆದವರು ಸಿಂಹ ಭೂಪಾಲ ಅಂತ ಇರೋದು. ನಾನು ಕ್ವಶನ್ ಒಂದು ಸ್ವಲ್ಪ ಉಲ್ಟಾ ಮಾಡಿ ಕೇಳಿದೆ, ಸಿಂಹ ಭೂಪಾಲನು ಯಾವ ಗ್ರಂಥವನ್ನು ಬರೆದವನು? ಮಕ್ಕಳಿಗೆ ಗೊತ್ತಿಲ್ಲ. ನಾವು ಪುಸ್ತಕದ ಹುಳಗಳನ್ನಾಗಿ ಮಾಡಿದ್ದೇವೆ ಮಕ್ಕಳನ್ನ. ಜನರಲ್ ನಾಲೆಜ್ ಅನ್ನುವಂಥದ್ದು ನಮ್ಮ ಮಕ್ಕಳಲ್ಲಿ ಇಲ್ಲ. ಒಂದೇ ಪ್ರಶ್ನೆಯನ್ನ ತಿರುಗಿ ಮುರುಗಿ ಕೇಳಿದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಸ್ವಲ್ಪ ಜನರಲ್ ನಾಲೆಜ್ ಇಂಪ್ರೂವ್ ಆಗಬೇಕು. ಇಂತಹ ಕಲೆಗಳಲ್ಲಿ ಅದು ನಮಗೆ ಸಿಗ್ತದೆ. ಹಾಗಾಗಿ ನಮಗೆ ಅದರ ಮಹತ್ವವನ್ನ ಹೇಳಿಕೊಟ್ಟಂತಹ ಶ್ರೀಮತಿ ಬಬಿತಾ ಸೂರಜ್ ಉಪಪ್ರಾಂಶುಪಾಲರು, DCIS ಅಡ್ಯಾರ್, ಇವರಿಗೆ ಮಾತೃವಂದನೆಯನ್ನು ಸ್ವೀಕರಿಸಿದಂತ ನವ ಮಾತೆಯರಿಗೂ ಹಾಗೂ ಸರ್ವರಿಗೂ, ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದವರಿಗೂ, ಧ್ವನಿ ಮತ್ತು ಬೆಳಕಿನಲ್ಲಿ ಧ್ವನಿ ಮಿತ್ರರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ